ಕೇಂದ್ರ ಸರ್ಕಾರದ ಎನ್ಎಂಪಿ ಯೋಜನೆಯ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಂಗಳೂರು ರೈಲು ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಯಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ, ಮೋದಿ ನೇತೃತ್ವದ ಸರ್ಕಾರವು ದೇಶದ ಆಸ್ತಿಯನ್ನು ಮಾರಾಟ ಮಾಡುತ್ತಲೇ ಇದೆ. ಇದರ ವಿರುದ್ಧ ಯುವ ಜನತೆ ಸೆಟೆದು ನಿಲ್ಲಬೇಕಿದೆ. ಯುವ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಸಲಿದೆ ಎಂದರು. ಈ ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೆಕೆ ಶಾಹುಲ್ ಹಮೀದ್, ರಮಾನಂದ ಪೂಜಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ರೈಲು ನಿಲ್ದಾಣಕ್ಕೆ ಮುತ್ತಿಗೆಗೆ ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ತಡೆದ ಘಟನೆಯೂ ನಡೆಯಿತು. ದೇಶದ ಆಸ್ತಿಯನ್ನು ಮಾರುತ್ತಿರುವ ಮೋದಿ ಸರ್ಕಾರಕ್ಕೆ ಬಂಡವಾಳಶಾಹಿಗಳು ಲಾಸ್ ಅಲ್ಲಿ ಬಿದ್ರೆ, ಅವರು ಬ್ಯಾಂಕ್ ಅಲ್ಲಿ ಡಿಫೆಕ್ಟ್ ಆದ್ರೆ ಅವರ ಸಾಲವನ್ನು ಮನ್ನಾ ಮಾಡಲಾಗ್ತಾ ಇದೆ. ಅದೇ ಒಕ್ಕೂಟ ಸರ್ಕಾರದ ಏನು ಸಂಪತ್ತಿದೆ, ನಮ್ಮ ದೇಶದ ಯಾವುದು ಸಂಪತ್ತಿದೆ, ಅದು ಲಾಸ್ ಅಲ್ಲಿ ಬಿದ್ರೆ ಅದನ್ನು ಕಡಿಮೆ ದರದಲ್ಲಿ ಇವರ ಸ್ನೇಹಿತರು ಬಂಡವಾಳಶಾಹಿಗಳಿಗೆ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಬಂಡವಾಳಶಾಹಿಗಳನ್ನು ಬೆಳೆಸಿ ಮಧ್ಯಮ ವರ್ಗ ಹಾಗೂ ಕೆಲ ವರ್ಗದ ಜನರನ್ನು ಹಿಂದಕ್ಕೆ ಎಸೆಯುವಂತಹ ಎಲ್ಲಾ ಕಾರ್ಯರೂಪವನ್ನು ಈ ಮೋದಿ ಸರ್ಕಾರ ಮತ್ತೊಂದು ಮುಚ್ಚುಮರೆಯಲ್ಲಿ ನೀತಿ ಆಯೋಗ, ಈಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಕೇಳಿ, ಹೀಗೆ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಬಹಳಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಬಂದು ಅಭಿಪ್ರಾಯವನ್ನು ಪಡೆದಿದ್ದಾರಾ ಅಂತ. ಇದೊಂದು ಮುಚ್ಚುಮರೆಯ 4 ಕೋಣೆಯಲ್ಲಿ ಬಂಡವಾಳಶಾಹಿಗಳಿಗೆ ಬೇಕಾದಂತ